ಲಾರಿ ಚಲಾಯಿಸ್ತಾ ಇದ್ದಂತಹ ವೇಳೆ ಚಾಲಕನಿಗೆ ಮೂರ್ಛೆ ರೋಗ ಕಾಣಿಸಿಕೊಂಡಿದ್ರಿಂದ ಲಾರಿ ಡಿವೈಡರ್ ಮೇಲೇರಿ ಸುಮಾರು 100 ಮೀಟರ್ ದೂರ ಚಲಿಸಿ ನಿಂತಹ ಘಟನೆ ರಾಷ್ಟ್ರೀಯ ಹೆದ್ದಾರಿ 75ರ ತುಂಬೆ ಸಮೀಪ ಇದು ಬೆಳಗ್ಗೆ ನಡೆದಿದೆ. ಇಂದು ಬೆಳಗ್ಗೆ 7:45ರ ಸುಮಾರಿಗೆ ಈ ಘಟನೆ ನಡೆದಿದೆ. ಬೆಂಗಳೂರಿನ ಕಡೆಯಿಂದ ಮಂಗಳೂರಿನತ್ತ ತೆರಳುತ್ತಾ ಇದ್ದಂತಹ ಲಾರಿ ತುಂಬೆ ಬಳಿ ತಲುಪಿದಾಗ ಚಾಲಕನಿಗೆ ಫಿಟ್ ಸಮಸ್ಯೆ ಕಾಣಿಸಿಕೊಂಡಿದೆ. ಇದರಿಂದ ನಿಯಂತ್ರಣ ತಪ್ಪಿದ ಲಾರಿ ರಾಷ್ಟ್ರೀಯ ಹೆದ್ದಾರಿಯ ಡಿವೈಡರ್ ಮೇಲೇರಿದೆ. ಲಾರಿ ಡಿವೈಡರ್ ಮೇಲೆ ಸುಮಾರು 100 ಮೀಟರ್ ದೂರ ಚಲಿಸಿ ನಿಂತಿದೆ. ಈ ವೇಳೆ ರಸ್ತೆ ಸೂಚನಾ ಫಲಕಕ್ಕೆ ಹಾನಿಯಾಗಿರುವುದು ಬಿಟ್ಟರೆ ಉಳಿದಂತೆ ಯಾವುದೇ ಹಾನಿ ಸಂಭವಿಸಿಲ್ಲ. ಲಾರಿಯ ಸೀಟಿನಲ್ಲಿ ಕುಸಿದ ಸ್ಥಿತಿಯಲ್ಲಿದ್ದ ಚಾಲಕನನ್ನ ಗಮನಿಸಿದ ಸ್ಥಳೀಯರು ಆತನನ್ನ ತುಂಬಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ.